RN. So what is attack? بسم الله الرحمن الرحيم. رب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. سبحانك لا نحصي أنت كما أثنيت ولك الحمد حتى آمين. اللهم صل على سيدنا محمد الفاتح لما أغلق الخاتم لما سبق الناصر الحق بالحق الهادي إلى صراطك المستقيم صلى الله عليه وعلى آله وأصحابه حق قدره ومقداره وسلم عليه وعليهم كذلك. اللهم تقبل منا صلاتنا سبحان رسول الله تقبل منا إلى رب يهدي ولا جميع أنبيائه المرسلين صلوات الله عليهم وسلم وإلى جميع الصحابة آمين. رسول الله صلى الله عليه وسلم تابعين وتابع التابعين وأئمتنا المجتهدين آمين. أحمد سيدنا وسندنا ملك الدين ويا صاحبي تاج الدين سكرات الفرقان قبل جميع الملوك الذين وذهبوا إلى الجزيرة. اللهم أيدنا بهم وأمدنا واجعلنا في طريقهم ونياتهم يا رب العالمين. آمين. اللهم اجعل هذا فاتحة خير آمين. وبركة وهدى ورشاد يا رب العالمين. واجعل مراتنا
آمين وفيه وبارك لنا سائر بلاد المسلمين. اللهم بعد بارك في هذه المدينة آمين واحفظها من جميع الآفات والأعراض والآخرة حسنة. اللهم كل متوجهين في هذا الوقت من عبادك آمين برحمتك يا يا أرحم الراحمين. صلى الله عليه وسلم وآله وصحبه سبحان ربك رب العزة عما يصفون سلام وسلام على المرسلين. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದಾಯದ ಅಂತಿಮ ಶಬ್ದ ದಕ್ಷಿಣ ಕನ್ನಡ ಜಿಲ್ಲಾ ಕಾಜು ಆಗಿರತಕ್ಕಂಥ ದಾರುನೂರು ವಿದ್ಯಾಸಂಸ್ಥೆಯ ಶಿಲ್ಪಿಯೂ ಕೂಡ ಆದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮೊಹಮ್ಮದ್ ಸೈಯದ್ ಶೈಖುನಾ ತೋಕ ಉಸ್ತಾದ್ರವರು ಈಗಾಗಲೇ ದುವಾ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾವು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸಂಸ್ಥೆಯ ಮಾಲಕರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಅಲೀಸ್ ಫ್ಯಾಷನ್ ಅನ್ನುವಂಥ ಒಂದು ಸಂಸ್ಥೆ ಈಗ ತೆರೆದಿದ್ದಾನೆ ನನ್ನ ಸಹೋದರನ ಹಿರಿಯ ಮಗ. ಈ ಸಂಸ್ಥೆ ಅವನು ಉದ್ದೇಶಿತ ಕಾರ್ಯಗಳನ್ನೆಲ್ಲವೂ ಪೂರ್ತಿಗೊಳಿಸಲಿ, ಮುಂದಕ್ಕೆ ಇಂತಹ ಹಲವು ಶಾಖೆಗಳು ತೆರೆದು ಒಂದು 10 ಮಂದಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಎಂದು ಆರಂಭದಲ್ಲಿ ದುವಾ ಮಾಡುತ್ತಾ ಪ್ರಾರ್ಥಿಸುತ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ಬರಬೇಕಾದವರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ನೂತನ ಸಭಾಪತಿ ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಈ ನಮ್ಮ ಸಮುದಾಯದ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿ ಇರತಕ್ಕಂಥ ನಾಯಕರು, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಹಿರಿಯ ಉಪಾಧ್ಯಕ್ಷರು, ಕೊಡಾಜೆ ಮಂಡಲದ ಮಾಜಿ ಪ್ರಧಾನರು, ಹಲವು ಸಾಮಾಜಿಕ ಸಂಘಟನೆಯಲ್ಲಿ ಗುರುತಿಸಿಕೊಂಡಂಥ ನಮ್ಮ ಹಿರಿಯ ಸಹೋದರರಾದಂಥ ಹಾಜಿ ಇಬ್ರಾಹಿಂ ಕೋಡ್ಯಾಲ್ರವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ನಾಯಕರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಹಿರಿಯರು, ಈ ಒಂದು ಸಭಾಂಗಣವನ್ನು ನಮಗೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸದಾಶಿವ ಉಳ್ಳಾಲ್ ಅವರನ್ನು ಈ ಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನನ್ನ ಆತ್ಮೀಯ ಸ್ನೇಹಿತರು, ಉಳ್ಳಾಲ ಟೌನ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ನಗರಸಭೆಯ ಈಗಿನ ಹಾಲಿ ಸದಸ್ಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಬಾಸಿಲ್ ಡಿಸೋಜ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಅತಿಥಿ ಈ ಸಮಾರಂಭಕ್ಕೆ ಈ ಸಂಸ್ಥೆಯ ಮಾಲಕರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸಹೋದರ
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಬೋಡ್ಜಾಲ್ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದು ಈ ಮಾಲಕನನ್ನು ಹರಿಸಲು ಬಂದಂಥ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅವರ ನಮ್ಮ ಮಾಲಕರ ಪತ್ನಿಯ ತಂದೆ ಮಾವ ಅವರು ಕೂಡ ಬಂದಿದ್ದಾರೆ, ಸಾಹುಲ್ ಹಮೀದ್ ತುಂಬೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಇನ್ನೊಂದು ಮುಖ್ಯ ವಿಶೇಷತೆ ಎಂದರೆ ಸಂಸ್ಥೆಯ ಮಾಲಕರ ಉದ್ದೇಶದಂತೆ ಒಂದು SSLCಯಲ್ಲಿ ಒಂದು ಅಂಗವೈಕಲ್ಯತೆಯನ್ನು ಮೀರಿ ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಿದಂಥ SSLCಯಲ್ಲಿ ಅತ್ಯುನ್ನತ ಅಂಕವನ್ನು ಗಳಿಸಿದಂಥ ನಮ್ಮ ಬಂಧು ಆಗಿರತಕ್ಕಂಥ ಇರ್ಷಾದ್ ಸಲಾಂ ಇಲ್ಲಿ ಅತಿಥಿಗಳ ಸನ್ಮಾನದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಸಮಾಜದಲ್ಲಿ ಇಂಥವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಬೇಕಾದ್ದು, ಅವರನ್ನು ಗುರುತಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಅದರಂತೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾನೆ. ನಮ್ಮೆಲ್ಲರ ಅತಿಥಿಯರ ಒಪ್ಪಿಗೆ ಪಡೆದು ಅವರನ್ನು ಕೊನೆಗೊಂದು ಸನ್ಮಾನಿಸುವಂಥ ಕಾರ್ಯಕ್ರಮ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ನಮ್ಮ ಸ್ಕೈವೇ ಬಿಲ್ಡರ್ಸ್ನ ಮಾಲಕರಾದಂಥ ಅಬ್ದುಲ್ ರಹಮಾನ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ತಮ್ಮೆಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಅವರು ಅಲ್ಲಾಹು ಇದಕ್ಕೆ ಖೈರು ಬರ್ಗತನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಮಾಲಕರ ಪರವಾಗಿ ನಾನು ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಇನ್ನಿತರಿಗೆ ಎಲ್ಲರ ನನ್ನ ಇದರ ಧರ್ಮೀಯರಿಗೆ ನಮಸ್ಕಾರಗಳು. വളരെ സന്തോഷകരമായ മുഹൂർത്തത്തിൽ ഉദ്ഘാടന വേളയിൽ ഞങ്ങളെല്ലാവരും ഒന്നിച്ച് സംബന്ധിക്കാൻ സാധിച്ചു. അല്ലാഹുവിനെ ഞാൻ സ്തുതിക്കുന്നു. മാഷാ അല്ലാഹ്, ഇത് വലിയ ഒരു പ്രസ്ഥാനമായിട്ട് ഈ രാജ്യത്തിനും നാട്ടുകാർക്കും ഉപകാരപ്രദമായ ഉന്നതമായ ഒരു സ്ഥാപനമായി വളർന്നു വരട്ടെ എന്ന് പ്രാർത്ഥിക്കുന്നു, ആശംസിക്കുന്നു. മസാല നമുക്കോട് പ്രാർത്ഥനയെല്ലാം നമ്മൾ മുമ്പ് ചെയ്തിട്ടുണ്ട്. ഞാൻ കൂടുതൽ പറയുന്നില്ല. എല്ലാ ആശംസകളും ഭാവുകങ്ങളും നേർന്നുകൊണ്ട് എൻ്റെ വാക്കുകൾ ഉപസംഹരിക്കുന്നു. ಈ ಸಂಸ್ಥೆಗೆ ಶುಭ ಹಾರೈಸಿದಂಥ ಕಾಜಿ ಉಸ್ತಾದರಿಗೆ ಧನ್ಯವಾದಗಳು. ಮುಂದಕ್ಕೆ ಎರಡು ಮಾತಿಗಾಗಿ ಇಬ್ರಾಹಿಂ ಕೋಡ್ಜಾಲ್ರವರನ್ನು. ಸಂಸ್ಥೆ ಬೆಳಗಬೇಕಿದ್ದರೆ ನಿಮ್ಮ ನಮ್ಮ ಎಲ್ಲರ ಸಹಕಾರ ಮತ್ತು ದುವಾ ಬೇಕು. ಅಲ್ಲಾಹ್ವಿನ ಅನುಗ್ರಹದೊಂದಿಗೆ ನಾವೆಲ್ಲ ಅವರ ಸ್ನೇಹಿತರು, ಅವರ ಬಂಧುಗಳು ಮತ್ತು ಈ ಪರಿಸರತಕ್ಕಂಥ ಎಲ್ಲ ಧರ್ಮದವರು ಈ ಸಂಸ್ಥೆಯನ್ನು ಪೋಷಿಸಬೇಕಾದ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಾಗಿದೆ. ಬಹುಶಃ ಈ ಕಟ್ಟಡದಲ್ಲಿ ಮಾಡಿದ ಎಲ್ಲ ಕಾರ್ಯಕ್ರಮಗಳು ಬಹಳ ಮೇಲಕ್ಕೆ ಹೋಗಿದೆ. ನಾವು ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲಿ ಮಾಡುವಾಗ ನಮಗೆ ಬಹಳ ನಿರೀಕ್ಷೆ ಇತ್ತು. ಆದ ಕಾರಣ ಇವತ್ತು ನಮ್ಮ MLA ಅವರು ಏನಾಗಿದ್ದಾರೆ, ಇವತ್ತು ಸ್ಪೀಕರ್ ಆಗಿ ಕೂಡ ಆಗಿದ್ದಾರೆ. ಆದ್ದರಿಂದ ಈ ಸಂಸ್ಥೆ ಕೂಡ ಮೇಲೆ ಹೋಗಬೇಕು ಅಂತಕ್ಕಂಥ ನಿರೀಕ್ಷೆ ನಮ್ಮದು. ಯಾಕಂತ ಹೇಳಿದರೆ ಇದೆಲ್ಲರಿಗೂ ಕೂಡ ಅತ್ಯವಶ್ಯಕವಾದ, ಏನಿದ್ದರೂ ಕೆಲವು ಜನರಿಗೆ ಉದ್ಯೋಗ ಇಲ್ಲಿ ಕೊಡುವ ವ್ಯವಸ್ಥೆ ಕೂಡ ಈಗ ನಮ್ಮ ಇಬ್ರಾಹಿಂ ಕೊಡಾಜಿ ಅವರು ಹೇಳಿ ಒಳ್ಳೆಯ ನಿರೀಕ್ಷೆ ಇದೆ. ಯಾಕಂತ ಹೇಳಿದರೆ ತನ್ನ ಸಂಸ್ಥೆಯನ್ನು ಶುಭಾರಂಭ ಮಾಡುವಾಗ ಒಬ್ಬ ಬಡ ವಿದ್ಯಾರ್ಥಿಗೆ ಪೋಷಣೆಯನ್ನು ಸಹಕಾರ ಮಾಡುವುದು ಕೂಡ ಒಂದು ದೊಡ್ಡ ಕೆಲಸವನ್ನು ಕೂಡ ನೀವು ಮಾಡಿದ್ದೀರಿ. ಇನ್ನು ನಾವೆಲ್ಲ ನಮ್ಮ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನಮ್ಮನ್ನೆಲ್ಲ ಅತಿಥಿಯಾಗಿ ಕರೆದಿದ್ದೀರಿ, ನಾವು ಬಂದಿದ್ದೀವಿ. ಮುಂದಕ್ಕೆ ಕೂಡ ನಮ್ಮ ದುವಾ ನಿಮ್ಮ ಮೇಲೆ ಇದೆ. ಈ ಸಂಸ್ಥೆಗೆ ಸಹಕಾರ ಕೊಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡಿಕೊಂಡು
ನಮ್ಮ ತಾಕ ಉಸ್ತಾದ್ರವರಿಂದ ಉದ್ಘಾಟನೆಗೊಂಡ ಎಲ್ಲ ಸಂಸ್ಥೆಗಳು ಮೇಲಕ್ಕೆ ಏರಿದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಯಾಕಂತ ಹೇಳಿದರೆ ನಾವೆಲ್ಲ ಬಹಳ ಇಷ್ಟಪಡುವ ಒಬ್ಬ ಕಾಜಿ ನಮ್ಮ ತಾಕ ಉಸ್ತಾದರು. ಅವರಿಗೆ ಆಡಂಬರದ ಜೀವನ ಇಲ್ಲ, ಭಾಳ ಸರಳತೆಯಿಂದ, ಸಮಾನತೆಯಿಂದ, ಸೌಹಾರ್ದತೆಯಿಂದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಗಳಿಸಿದ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ತಾಕ ಉಸ್ತಾದ್ರವರು. ಅವರ ಕೈಯಿಂದಲೇ ಇವತ್ತು ಇದರ ಉದ್ಘಾಟನೆ ಆಗಿದೆ. ಅವರ ದುವಾ ನಮಗೆ ಸದಾ ಬೇಕು ಅಂತಕ್ಕಂಥ ವಿನಂತಿಯ ಒಂದಿಗೆ ಈಗ ಸದಾಶಿವ ಉಳ್ಳಾಲ್ರವರು ಇಲ್ಲಿ ಬಂದಿದ್ದಾರೆ ಮುಖ್ಯ ಅತಿಥಿಯಾಗಿ. ಅವರ ಗುರುನಾರಾಯಣರು ಕೂಡ ಸಂದೇಶ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಆದ್ದರಿಂದ ನಾವು ಇವತ್ತು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗೂಡಿ, ಇಲ್ಲಿ ನಮ್ಮ ಕ್ರೈಸ್ತ ಸಹೋದರರು ಕೂಡ ಇದ್ದಾರೆ. ನಮ್ಮ ದೊಡ್ಡ ಜವಾಬ್ದಾರಿ ನಾವು ಎಲ್ಲ ಧರ್ಮದವರು ಸೇರಿಕೊಂಡು ಈ ಸಂಸ್ಥೆಗೆ ಶುಭವನ್ನು ಕೋರುವ, ಈ ಸಂಸ್ಥೆಗೆ ನಮ್ಮ ಸಹಕಾರವನ್ನು ನೀಡುವ, ತನ್ಮೂಲಕ ಒಬ್ಬ ಯುವಕ ಮಾಡಿದಂಥ ಈ ವ್ಯಾಪಾರದಲ್ಲಿ ಅಲ್ಲಾಹು ಅವರಿಗೆ ಬರ್ಕತ್ತನ್ನು ನೀಡಲಿ, ಅವರ ಕುಟುಂಬಕ್ಕೂ ಕೂಡ ಬರ್ಕತ್ತನ್ನು ನೀಡಲಿ. ಅವರ ತಂದೆ ಕೂಡ ಇಲ್ಲಿ ನನ್ನ ಬಹಳ ಆತ್ಮೀಯ, ನನ್ನ ಸಂಬಂಧಿಕರು ಅವರು, ನನ್ನ ಬಹಳ ಪ್ರೀತಿಯವರು ಕೂಡ. ಆದ್ದರಿಂದ ಅವರ ಕುಟುಂಬಕ್ಕೆ ಅಲ್ಲಾಹು ಅನುಗ್ರಹ ನೀಡಲಿ ಅಂತಕ್ಕಂಥ ದುವಾದೊಂದಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮನ್ನು ಮುಖ್ಯ ಅತಿಥಿಗಳಾಗಿ ಕರೆದದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿದ ವಾಹಂ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮುಂದಕ್ಕೆ ಈ ಸಂಸ್ಥೆಗೆ ಶುಭ ಹಾರೈಸಲು ಈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರ ಆತ್ಮೀಯರು ಆಗಿರತಕ್ಕಂಥ ಸದಾಶಿವ ಉಳ್ಳಾಲ್ರವರು ಎರಡು ಮಾತಿಗೆ ಉದ್ಘಾಟನೆಯನ್ನು ನೆರವೇರಿಸಿದಂಥ ಧರ್ಮ ಗುರುಗಳಾದ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಜಿ ಸಾಹೇಬ್ರೆ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಹಿರಿಯವರು, ನನ್ನ ಆತ್ಮೀಯ ಮಿತ್ರರು ಆದಂಥ ಸನ್ಮಾನ್ಯ ಇಬ್ರಾಹಿಂ ಕೋಡ್ಚಲ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಕೌನ್ಸಿಲರ್ ಆದಂಥ ಸನ್ಮಾನ್ಯ ಡಿಸೋಜರವರೇ, ಅದೇ ರೀತಿ ಇನ್ನೋರ್ವ ಗುರುಗಳೇ ಸನ್ಮಾನ್ಯ ರೈಮನ್ ಕೋಡಿಚಲ್ರವರೇ, ಎ.ಕೆ. ರೈಮನ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂದು ಒಂದು ಫ್ಯಾಷನ್ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಆಲಿಸ್ ಫ್ಯಾಷನ್ ಸಂಸ್ಥೆಯು ಧರ್ಮಗುರುಗಳಿಂದ ಉದ್ಘಾಟಿಸಲ್ಪಟ್ಟಿದೆ. ಇವತ್ತು ಅವರು ತನ್ನ ಪ್ರಾರ್ಥನೆಯಲ್ಲಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವರ ದುವಾ ನಮ್ಮ ಎಲ್ಲರ ಮೇಲೆ ಇರಲಿ. ಇಲ್ಲಿ ಈ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕ್ಷೇತ್ರದ ಶಾಸಕರು, ನಿಮ್ಮ ಹಿತೈಷಿಗಳು, ನಮ್ಮೆಲ್ಲರ ಹಿತೈಷಿಗಳು ಆದಂಥ ಸನ್ಮಾನ್ಯ UT ಖಾದರ್ ಸಾಹೇಬರು, ಅವರು ಈ ರಾಜ್ಯದ ಸ್ಪೀಕರ್ ಆಗಿದ್ದುಕೊಂಡು ಅಂತಾರಾಷ್ಟ್ರೀಯ ಇವತ್ತೊಂದು ಸ್ಪೀಕರ್ಸ್ ಕಾನ್ಫರೆನ್ಸ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆಯುವುದರಿಂದ ಕಳೆದ 14ನೇ ತಾರೀಕಿಂದ ಮೊನ್ನೆ 19 ತಾರೀಕು ತನಕ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಹೊರ ರಾಷ್ಟ್ರಗಳಿಗೆ ಹೋಗಿದ್ದಾರೆ. ಅದರಿಂದಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೂ ಅವರ ಆಶೀರ್ವಾದ ಇದೆ. ಮುಂದಕ್ಕೆ ಬಂದು ನಿಮ್ಮನ್ನು ಈ ಸಂಸ್ಥೆಗೆ ಹಾರೈಸ್ತೇನೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ಹುಟ್ಟಾಗಲಿಕ್ಕೆ ಭಾಳ ಸುಲಭ, ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ. ಆದರೆ ಇಲ್ಲಿರ್ತಕ್ಕಂಥ ಯುವಕರನ್ನು ನೋಡಿದಾಗ, ಅವರ ಸ್ಫೂರ್ತಿಯನ್ನು ನೋಡಿದಾಗ ಖಂಡಿತವಾಗಿ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ತೆರೆದಂಥ ಸಂಸ್ಥೆ ಹಾಗೆ ಇನ್ನೂ ಹಲವು ಸಂಸ್ಥೆಗಳನ್ನು ಅವರು ತೆರೆಯುವಂತಾಗಲಿ, ಆ ಮೂಲಕ ಈ ಭಾಗದ ಜನರಿಗೆ ಉದ್ಯೋಗ ಅವಕಾಶ ನೀಡುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ಈ ಸಮಾರಂಭದಲ್ಲಿ ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಪಾಲುದಾರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ. ಅಂಗವೈಕಲ್ಯತೆಯನ್ನು ಮೀರಿ ವಿದ್ಯಾಭ್ಯಾಸದಲ್ಲಿ SSLCಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಇರ್ಷಾದ್ ಸಲಾವುದ್ದೀನ್ ಅವರಿಗೆ ನಮ್ಮ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದನ್ನು ನೆರವೇರಿಸಿ ಉತ್ಸಾಹದವರಿಗೆ ತುರ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇರುವುದರಿಂದ ಅವರು ನಮ್ಮ ಅನುಮತಿಯನ್ನು ಪಡೆದು ನಿರ್ಗಮಿಸಲಿದ್ದಾರೆ. ಈಗ ಸನ್ಮಾನಕ್ಕಾಗಿ ಇರ್ಷಾದ್ ಸಲಾವುದ್ದೀನ್ ಅವರನ್ನು ಆಹ್ವಾನಿಸ್ತಾ ಈಗ ಇರ್ಷಾದ್ ಸಲಾವುದ್ದೀನ್ ಅವರಿಗೆ ತಾಕ ಉಸ್ತಾದ್ ಮತ್ತು ಅತಿಥಿಗಳು ಸನ್ಮಾನ ಮಾಡಲಿಕ್ಕಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್,
لا إله إلا الله والله أكبر الله أكبر ولله الحمد. ಸಂಸ್ಥೆಯ ಮಾಲಕರ ಉದ್ದೇಶದಂತೆ ಈ ಒಂದು ಕಾರ್ಯ ಪೂರ್ತಿಯಾಗಿದೆ. ಅಲ್ಲಾಹು ಅವರಿಗೆ ಅನುಗ್ರಹಿಸಲಿ, ಬರ್ಕತ್ತು ಖೈರನ್ನು ನೀಡಿ ಅನುಗ್ರಹಿಸಲಿ ಅಂತೇಳಿ ಹಾರೈಸ್ತಾ ಈ ಸಂಸ್ಥೆಯ ಅವರ ತಂದೆಯಾದ ಮೊಹಮ್ಮದ್ನವರೇ ಅವರ ಮಕ್ಕಳು ಇದೊಂದು ಫ್ಯಾಷನ್ ಡಿಸೈನ್ ಫ್ಯಾಷನ್ನ ಬಟ್ಟೆ ಅಂಗಡಿ ಮತ್ತು ಸ್ಟಿಚ್ ಮಾಡುವ ಇದನ್ನು ಈಗ ತಾನೇ ತಂಗಲ್ನವರು ದುವಾ ಮಾಡಿ ಇನಾಗ್ರೇಷನ್ ಮಾಡಿ ಹೊರಟಿದ್ದಾರೆ. ಅವರಿಗೆ ದೇವರ ಆಶೀರ್ವಾದ ಇರಲಿ. ಇದೊಂದು ಉಳ್ಳಾಲ ಅಭಿವೃದ್ಧಿ ಆಗುವ ಜಾಗದಲ್ಲಿ ಇಂತೆಲ್ಲ ಫ್ಯಾಷನ್ ಅಂಗಡಿ ಆಗ್ತಾಯಿದೆ. ಅದಕ್ಕೆ ಎಲ್ಲ ಧಾರ್ಮಿಕದ ಎಲ್ಲ ಸದಸ್ಯರು ಬಂದು ಇದಕ್ಕೆ ಸಹಕಾರ ಮತ್ತು ದುವನ್ನು ಮಾಡಬೇಕು. ಇದೊಂದು ಒಳ್ಳೆಯ ಸ್ಟಿಚಿಂಗ್ನ ಅಂಗಡಿ ಮಾಡಿದ್ದಾರೆ. ಅವರಿಗೆ ದೇವರ ಆಶೀರ್ವಾದ ಇರಲಿ. ಈ ಕಾರ್ಯಕ್ರಮಕ್ಕೆ ಗೌರವಿತಾದ ನಮ್ಮನ್ನೇ ಈಟಿಕದ ಸ್ಪೀಕರ್ ಬರಬೇಕಿತ್ತು. ಅವರು ಗಲ್ಫು ಕಂಟ್ರಿಯಿಂದ ಇರುವಾಗ ಅವ್ರಿಗೆ ಬರಲಿಕ್ಕಾಗಿರಲಿಲ್ಲ. ಮುಂದಿನ ದಿವಸದಲ್ಲಿ ಅವ್ರು ಬಂದು ಹೋಗ್ತಾರೆ. ಅವರು ಸಹ ದೇವರ ಆಶೀರ್ವಾದದಲ್ಲಿ ಈ ಅಂಗಡಿ ಮಾಡಿದವರಿಗೆ, ಅವ್ರ ಮನೆಯವರಿಗೆ, ಅವರ ಮಕ್ಕಳಿಗೆ ದೇವರನ್ನ ಆಶೀರ್ವಾದ ನೆನೆಸ್ಕೊಂಡು ನನ್ನನ್ನು ಕರೆಯೋದಕ್ಕೆ ನಾವು ನಿಮಗೆ ಶುಭಾಶಯ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ಅಲಾ ಆಲಿಹಿ വസ്ഹബിഹി അജ്മഈൻ അമ്മാ ബഅദ്. നമ്മുടെ അലീസ് ഫാഷൻ എംബ്രോയിഡറി വാർഡിൻ്റെ ഉദ്ഘാടന കർമ്മം ನಮ್ಮ ಈ ಸಮಾರಂಭವನ್ನು ಉದ್ಘಾಟಿಸಿದಂತಹ ಕಾವಿ ತ್ವಾಕ ಉಸ್ತಾದರವರು ಅವರು ಉದ್ಘಾಟಿಸಿದಂತಹ ಈ ಅಲಿ ಫ್ಯಾಷನ್ ಎಂಬ್ರಾಯ್ಡರಿ ವಾರ್ಡನ್ನು ಈ ಸಂಸ್ಥೆಗೆ ದೇವರು ಇನ್ನೂ ಮುಂದೆಯೂ ಅಭಿವೃದ್ಧಿಗೆ ಸಾಗಿಸಲಿ ಎಂದು ಆತ್ಮಾರ್ಥವಾಗಿ ನಾವು ಪ್ರಾರ್ಥಿಸ್ತಾ, ನಮ್ಮ ಈ ಸಂಸ್ಥೆ ಉದ್ದೇಶದಂತಹ ಶೈಕ್ಷಣಿಕವಾಗಿ ಕಲಿಯುವಂತಹ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವುದು, ಅದೇ ರೀತಿ ನಮ್ಮ ಜನರಿಗೆ ಕೆಲಸದ ನಿವೃತ್ತಿಯನ್ನು ಕೊಡುವಂತಹ ಒಂದು ಉದ್ದೇಶವು ನಮ್ಮ ಈ ಮಾಲಕರಿಗಿದೆ ಎಂದು ನಮಗೆ ಗೊತ್ತಾಯಿತು. ಒಳ್ಳೆಯ ಒಂದು ಉದ್ದೇಶ. ದೇವರು ಅದನ್ನು ಪೂರ್ತಿಯಾಗಿ ಮಾಡಲಿ. ಈ ಸಂಸ್ಥೆಯನ್ನು ಉನ್ನತಿಗೆ ದೇವರು ಮಾಡಲಿ ಎಂದು ಹಾರೈಸ್ತಾ, ನನ್ನನ್ನು 2 ನಿಮಿಷ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಂಸ್ಥೆಯವರಿಗೆ ನಾವು ಶುಭಾಶಯವನ್ನು ಸಲ್ಲಿಸ್ತಾ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್. ಸಾಹೇಬರನ್ನು ಆಹ್ವಾನಿಸ್ತಾ ಇದ್ದೇನೆ. ಇನ್ನೊಂದು ನಮ್ಮ ಈ ಸಂಸ್ಥೆ ಇವತ್ತು ಅತಿಥಿಯಾಗಿರಬೇಕಾದಂಥ ನಮ್ಮೆಲ್ಲರ ಆತ್ಮೀಯರು, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಮಾಜಿ ಸೆನೆಟ್ ಹಾಗೂ ಸೆನೆಟ್ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾದಂಥ UT ಇಫ್ತಿಕಾರ್ ಅಲಿ ಅವರು ಇವತ್ತು ಇಲ್ಲಿ ಬರಬೇಕಿತ್ತು. ಅವರು ಕೂಡ ವಿದೇಶದಲ್ಲಿರುವುದರಿಂದ ಬರಲಿಕ್ಕಾಗಲಿಲ್ಲ. ಅವರು ಮುಂದೆ ಬಂದು ಹಾರೈಸ್ತೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತು ನಮ್ಮೊಂದಿಗಿರುವಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಕೆ ಅಬ್ದುಲ್ ರೆಹಮಾನ್ ಹಾಗೂ ಸ್ಪೀಕರ್ ಆದಂಥ UT ಖಾದರ್ ಅವರ ಆಪ್ತ ಸಹಾಯಕರಾದಂಥ ಮನ್ಸೂರ್ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಶುಭ ಹಾರೈಕೆಗಾಗಿ ಅಬ್ದುಲ್ ರೆಹಮಾನ್ ಸಾಹೇಬರನ್ನು. ಆತ್ಮೀಯ ಮಿತ್ರರಾಗಿರುವಂತಹ ಶ್ರೀಯುತ ಸಹೀರ್ರವರ ಬಹುದೊಡ್ಡ ಒಂದು ಕನಸಿತ್ತು. ಆ ಒಂದು ಕನಸಿನ ಈ ಒಂದು ಅಲೀಸ್ ಫ್ಯಾಷನ್ ಎಂಬ್ರಾಯ್ಡರಿ ವರ್ಲ್ಡ್ ಎಂಬ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇನ್ಶಾ ಅಲ್ಲಾ ಅವರು ಮುಂದಕ್ಕೆ ಅವರ ಉದ್ದೇಶ ಹಲವರಿಗೆ ಉದ್ಯೋಗವನ್ನು ಕೊಡಬೇಕೆಂಬ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಅಲ್ಲಾಹನು ಅವರ ಉದ್ದೇಶಕ್ಕೆ ಪೂರ್ತಿಯಾದ ಬೆಂಬಲವನ್ನು ಕೊಡುವ ವಿಶ್ವಾಸ ನಾವು ಅವರೊಂದಿಗೆ ಅಲ್ಲಾಹನೊಂದಿಗೆ ದುಆವನ್ನು ಮಾಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಟ್ಟಿಗೆ ಸಹಭಾಗಿಯಾಗಿದ್ದಕ್ಕೆ ನಾನು ಅವರಿಗೊಂದು ಕೃತಜ್ಞತೆ ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ನನ್ನ ಮಿತ್ರರಾಗಿರುವಂಥ ಸಹೀರ್ ಅವರಿಗೆ ವಂದಿಸುತ್ತಾ, ಅಲ್ಲಾಹನು ಅವರಿಗೆ ಶುಭವನ್ನು ಹಾರೈಸಲಿ ಎಂಬುದನ್ನು ತಿಳಿಸುತ್ತಾ ಅಸ್ಸಲಾಮು ಅಲೈಕುಂ. ನಮ್ಮ ಶುಭ ಹಾರೈಕೆಗಾಗಿ
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಅಬ್ದುಲ್ ರಹಮಾನ್ ಕೋಡ್ಜಾಲ್ರವರನ್ನು ಇವತ್ತು ಈ ಒಂದು ಪ್ರದೇಶದಲ್ಲಿ ಅಲೀಸ್ ಫ್ಯಾಷನ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಅವರ ಈ ಒಂದು ಕಾರ್ಯದಲ್ಲಿ ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಯಶಸ್ವಿಯನ್ನು ನೀಡಲಿ ಮತ್ತು ಏನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ದೇವರ ದಯದಿಂದ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿಕೊಂಡು, ಅದರ ಒಟ್ಟಿಗೆ ಒಬ್ಬ ಅಂಗವಿಕಲ SLCಯಲ್ಲಿ ಅತ್ಯುತ್ತ ವಿದ್ಯಾರ್ಥಿಯನ್ನು ಕೂಡ ಇವತ್ತು ಸನ್ಮಾನಿಸುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಇಂಥ ಒಳ್ಳೆಯ ಕಾರ್ಯಗಳು ಕೂಡ ದೇವರ ದಯದಿಂದ ಒಳ್ಳೆಯದಾಗಿ ನಡೆಯಲಿ ಮತ್ತು ಅವರ ಈ ಒಂದು ಉದ್ಯಮದಲ್ಲಿ ಅವರಿಗೆ ಇನ್ನಷ್ಟು ಯಶಸ್ವಿಯನ್ನು ಕಾಣಲಿ. ಒಬ್ಬ ಯುವಕ ನಮ್ಮ ಆತ್ಮೀಯ ಮಹಮ್ಮದರವರ ಮಗ ಒಂದು ಮಾಡಿದಂಥ ಈ ಒಂದು ಉದ್ಯೋಗ ಇನ್ನಷ್ಟು ಬೆಳೆಯಲಿ ಮತ್ತು ಎಲ್ಲರಿಗೂ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ಸಂಸ್ಥೆಗೆ ಇನ್ನಷ್ಟು ಶುಭವನ್ನು ಹಾರೈಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ವಾಕರ ಜವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಶುಭ ಹಾರೈಕೆಗಾಗಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ AK ಅವರನ್ನು. ಇವಾಗಲೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಯಶಸ್ಸಿಗೆ ಈ ವೇದಿಕೆಯ ಮುಖಾಂತರ ಎಲ್ಲರೂ ಆಶೀರ್ವಾದಿಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಈ ಒಂದು ಉದ್ಯಮವು ಇನ್ನೂ ಎತ್ತರಕ್ಕೆ ಬೆಳೆದು ನಮ್ಮ ಈ ಭಾಗದಲ್ಲಿ ಒಂದು ಹೆಸರುವಾಸಿಯಾದ ಸಂಸ್ಥೆಯಾಗಿ ಬೆಳೆಯಲಿ. ಇದರ ಮೂಲಕ ಇಲ್ಲಿಯ ಎಲ್ಲ ಜನಸಾಮಾನ್ಯರಿಗೂ ಇದರ ಪ್ರಯೋಜನವನ್ನು ದೊರಕುವಂತಾಗಲಿ ಹಾಗೂ ಇದರ ಈ ಒಂದು ಯಶಸ್ಸಿನಿಂದ ಸಮಾಜದ ಎಲ್ಲ ಬಡವರಿಗೂ ಅದೇ ರೀತಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೂ ಇದರ ಪ್ರಯೋಜನವನ್ನು ಪಡೆಯಲಿ ಅಂತ ಆಶಿಸ್ತಾ ಈ ಒಂದು ಸಂಸ್ಥೆಗೆ ಇನ್ನೂ ಹೆಸರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕೀರ್ತಿಯನ್ನು ತರಲಿ ಅಂತ ಹೇಳಿ ನಮಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟ ಈ ಸಂಸ್ಥೆಯ ಎಲ್ಲರಿಗೂ ಒಂದು ವಾಕ್ಯದಲ್ಲಿ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮಗೆ ಅವಕಾಶ ಮಾಡಿದ್ದ ಇವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದೆ. ನಮ್ಮ ಇನ್ನೋರ್ವ ಅತಿಥಿ DM ಮೊಹಮ್ಮದ್ ಹಾಜಿ ಅವರು ಈಗಾಗಲೇ ಶುಭ ಹಾರೈಸ್ತೇನೆ, ಹಾರೈಕೆಯನ್ನು ತಿಳಿಸಿದ್ದಾರೆ. ಅದೇ ರೀತಿ ಒಂದು ಸ್ವಲ್ಪ ಇಲ್ಲ, ಈಗ ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮ. ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿ ದುವಾ ಮೂಲಕ ನಮಗೆ ಚಾಲನೆ ನೀಡಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯಾದಂಥ ತೋಕ ಅಹಮದ್ ಉಸ್ತಾದರವರಿಗೆ ಸಂಸ್ಥೆಯ ಮಾಲಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಜನಾಬ್ ಇಬ್ರಾಹಿಂ ಕೋಡ್ಜಾಲ್ ಹಾಜಿ ಅವರನ್ನು ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಅತಿಥಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಆತ್ಮೀಯರು ಆಗಿರತಕ್ಕಂಥ ಸದಾಶಿವ ಉಳ್ಳಾಳ್ರವರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಸಾಗರ್ ಫ್ಯಾಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ರಹಮಾನ್ ಸಾಹೇಬ್ರವರಿಗೆ ಸಂಸ್ಥೆಯ ಮಾಲಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ನಮ್ಮ ಆತ್ಮೀಯರಾದಂಥ ಬಾಸಿಲ್ ಡಿಸೋಜರವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಪಟೋರಿ ಜುಮಾ ಮಸೀದಿಯ ಖತೀಬರಾಗಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ಅಬೂಬಕರ್ ಸಕಾಫಿ ಉಸ್ತಾದರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಥೆಯ ಇದಕ್ಕೆ ಶುಭ ಹಾರೈಸಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಹಾಲಿ ಪ್ರಧಾನ ಕಾರ್ಯದರ್ಶಿ AK ಅಬ್ದುಲ್ ರಹಮಾನ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಕೋಡ್ಜಾಲ್ರವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಒಂದಿಗಿರುವಂಥ ಅಡ್ಯಾಲ್ ಕಾನೂನು ಜುಮಾ ಮಸೀದಿಯ ಕೋಶಾಧಿಕಾರಿ ಆಗಿರತಕ್ಕಂಥ ಹಾಜಿ DM ಮೊಹಮ್ಮದ್ ಅವರನ್ನು ಕೂಡ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಿಧಾನಸಭೆಯ ಸ್ಪೀಕರ್ ಆಗಿರತಕ್ಕಂಥ UT ಖಾದರ್ ಅವರ ಆಪ್ತ ಸಹಾಯಕರಾಗಿರತಕ್ಕಂಥ ಮನ್ಸೂರ್ ಅವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಇರ್ಷಾದ್ ಸಲಾವುದ್ದೀನ್ ಅವರಿಗೆ ಕೂಡ ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ಲ ತಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ 3 ಸಲಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ. ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು.
ಎಂಬ್ರಾಯ್ಡರಿ ಫ್ಯಾಷನಿಂಗ್ ಡಿಸೈನ್ ನಿಮಗೆ ಹೇಗೆ ಆಸಕ್ತಿ ಮತ್ತು ಎಷ್ಟು ಅನುಭವ ಇದೆ? ಇದು ನನಗೆ 15 ವರ್ಷದ ಅನುಭವ ಇದೆ. ಇದು ನಾವು ಕಸ್ಟಮೈಸ್ ಮಾಡಿಕೊಳ್ಳೋದು ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಳ್ಳೋದು. ನಾವು ನೈಟಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕರಾಚಿ ಟಾಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುವುದು. ಎಲ್ಲಿ ಅನುಭವ ಇತ್ತು? ನಾನು 15 ವರ್ಷದಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದು ಸ್ವಂತ ಈಗ ಮಾಡೋದು ಹೊಸತು. ಇಲ್ಲಿ ಎಷ್ಟು ಮೆಷಿನ್ ಹಾಕಿದ್ದೀರಿ? ಇಲ್ಲಿ ಒಂದು ಟೋಟಲ್ ಒಂದು 10 ಮಿಷನ್ ಹಾಕಿದ್ದೇವೆ. ಮತ್ತು ಬೇರೆ ನೈಟಿ ಮನೆಗೆಲ್ಲ ಸ್ಟಿಚ್ ಮಾಡಲಿಕ್ಕೆ ಕೊಡ್ತೇವೆ ನಾವು. ಯಾವೆಲ್ಲ ಟೈಪ್ ಎಂಬ್ರಾಯ್ಡ್ರಿ ಮಾಡ್ತೀರಿ? ಎಲ್ಲ ಟೈಪ್ ಮಿಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ಸ್ ಮತ್ತು ಕಸ್ಟಮರ್ಗೆ ಯಾವುದು ಬೇಕು ಆ ಡಿಸೈನನ್ನು ನಾವು ಕಂಪ್ಯೂಟ್ರಲ್ಲಿ ಮಾಡಿ ಕೊಡಲಾಗುವುದು. ಅಂದರೆ ಕಸ್ಟಮರಿಗೆ ಮಾತ್ರ ಅಥವಾ ಈಗ ಹೊರಗಿನ ಆರ್ಡ್ರ್ಗಳೆಲ್ಲ ಹೊರಗಿನ ಆರ್ಡ್ರ್ಗಳುಂಟು ಅಂಗಡಿಯವ್ರದ್ದು, ಅವ್ರಿಗೆ ಯಾವ ಡಿಸೈನ್ ರಿಟೇಲ್ ಶಾಪ್ನವ್ರಿಗೆ ಬೇಕು ಅವರಿಗೆ ನಾವು ಮಾಡಿಕೊಡಲಾಗುವುದು. ಮತ್ತು ಕಸ್ಟಮರ್ ಅಂದರೆ ರಿಟೇಲ್ ಕಸ್ಟಮರ್ ಬರ್ತಾರಲ್ಲ ಅವರಿಗೆ ಕೂಡ ನಾವು ಮಾಡಿಕೊಡ್ತೇವೆ. ಅವರಿಗೆ ಯಾವುದೆಲ್ಲ ಬೇಕು ಕಂಪ್ಯೂಟರ್ ಸೆಟ್ ಮಾಡಿ ಕಂಪ್ಯೂಟರ್ನಲ್ಲಿ ಡಿಸೈನ್ ಅವರ ಖುದ್ದು ಡಿಸೈನ್ ಆ ಥರ ನಾವು ಮಾಡಿಕೊಡ್ತೇವೆ. ಇದಕ್ಕೆ ಬೇಕಾದ ಅನುಭವಸ್ಥ ಕೆಲಸಗಾರರು ಹೇಗೆ ಸಿಗ್ತಾರೆ ನಿಮಗೆ ಇಲ್ಲಿ? ಆಲ್ರೆಡಿ ಇದ್ದಾರೆ ಅನುಭವಸ್ಥ ಕೆಲಸಗಾರರು 10 ಜನ ಇದ್ದಾರೆ. ಎಲ್ಲ ಮೊದಲೇ ಇದು ಈಗಲೇ ಎಷ್ಟು ಕಡೆ ಸಂಸ್ಥೆಗಳ ಆರ್ಡ್ರ್ಗಳನ್ನೆಲ್ಲ ಇದು ಮಾಡಿದ್ದೀರಿ? ಈಗ ಒಂದು ಸಾಧಾರಣ ಒಂದು 10-20 ಕಡೆಯಿಂದ ಬರ್ತದೆ ಸಂಸ್ಥೆಗಳ ರೆಗ್ಯುಲರ್ ಆಗಿ ಸಿಗುವ ಆರ್ಡರ್. ಅದು ನೀಟು ಮತ್ತು ಟಾಪ್ಸ್. ಬಂಡವಾಳ ತುಂಬ ದೊಡ್ಡ ಬಂಡವಾಳ. ಹೇಗೆ ಮಾರುಕಟ್ಟೆ ಇದು ಹೇಗೆ ಉಂಟು? ಮಾರುಕಟ್ಟೆಯಲ್ಲಿ ಒಳ್ಳೆ ಎಂಬ್ರಾಯ್ಡ್ರಿ ಬೇಕಾದಾಗೆ ಮಾಡಿ ಕೊಡ್ಬೋದು, ಒಳ್ಳೆ ಉಂಟು. ಅದಕ್ಕಾಗಿ ಮಿಷನ್ ತೆಗೆದಿದ್ದೇನೆ. ಇನ್ನು ನೋಡಬೇಕು ದೇವರು ಹೇಗೆ ಮಾಡ್ತಾರೆ, ದೇವರ ಇಚ್ಛೆ ಪ್ರಕಾರ. ಗ್ರಾಹಕರಿಗೆ ಏನು ಹೇಳ್ತೀರಿ ನೀವು? ಗ್ರಾಹಕರಿಗೆ ಇಲ್ಲಿ ಬಂದು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ಥರ ಅವ್ರಿಗೆ ಯಾವುದು ಡಿಸೈನ್ ಬೇಕು ಆ ಡಿಸೈನನ್ನು ಅವ್ರಿಗೆ ಫಿಟ್ಟಿಂಗ್, ಅವ್ರ ಸ್ಟಿಚಿಂಗ್, ಅವ್ರ ಡಿಸೈನಿಂಗ್ ಯಾವ ಡಿಸೈನ್ ಆ ಡಿಸೈನೆಲ್ಲ ನಾವು ಮಾಡಿಕೊಡ್ತೇವೆ. ಗ್ರಾಹಕರು ಶುಭ ಹಾರೈಸಿ ಮತ್ತು ದೂರ ಮಾಡಲಿಕ್ಕೆ ಕೇಳಿಕೊಳ್ತೇವೆ. ಯಾವುದೇ ರೀತಿಯ ಬಟ್ಟೆಗಳಿಗೆ ಎಂಬ್ರಾಯ್ಡ್ರಿ ಮಾಡ್ತೀರಾ? ಯಾವುದೇ ರೀತಿಯ ಬಟ್ಟೆಗೆ